సొల్మెలు నమ్మకుడ్ల తోడు వార్తలు యాను డాక్టర్ ప్రియా హరీష్ ఇత ముఖ్యాంశాలు. ಕೊರೋನಾ ನಿಯಂತ್ರಣಗೂ ಮುಖ್ಯ ನಿರ್ಧಾರಗಳನ್ನು ದೆತನರೆ ಮುಖ್ಯಮಂತ್ರಿ ಹಿಡಿದು ತುರ್ತು ಸಭೆ ಬದಲಾಯಿನ ಹೊಸ ಕೊರೋನಾ ಮಾರ್ಗಸೂಚಿ ಪಿದಟ್ಪಾಯಿನ ಮುಖ್ಯ ಕಾರ್ಯಂತಿರು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಲ್ಯಡು ತುಳುಲಿಪಿತ ಬೋರ್ಡು ಬ್ರಹ್ಮಕಲಶ ನಿಧಿಡ್ದು ಜಾಗೆದೆ ತಂದು ಕ್ಷೇತ್ರಡು ಪಾರ್ಕಿಂಗ್ ವ್ಯವಸ್ಥೆ ನಳಿನ್ ಕುಮಾರ್ ಕಟೀಲ್. ಒಡಿಪು ಶ್ರೀಕೃಷ್ಣ ಮಠ ಟು ರಾಮೋತ್ಸವ ಶ್ರೀರಾಮದೇವರನ ಕತೆ ಪನ್ಪನ ಬೊಂಬೆಲೆನ ಪ್ರದರ್ಶನ. ಬಯಲು ಏತ ಮುಗಿರು ಗುತ್ತು ಪರಿಸರಡು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಮಂಡಳಿ ಮೇಳೊಡ್ದು ಶ್ರೀ ದೇವಿ ಮಹಾತ್ಮೆ ಸೇವೆ ಆಟ. ವಾರ್ತೆದ ವಿವರ. ರಾಜ್ಯಡು ಕೊರೋನಾ ಹೆಚ್ಚೊಂದು ನೀಡಿದವರ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನ ಗುರುಕಾರ್ಮೆಡು ಶುಕ್ರವಾರ ತುರ್ತು ಸಭೆ ನಡಪಾದ ಕೆಲವು ಮುಖ್ಯ ನಿರ್ಧಾರಗಳನ್ನು ತೊಂದರ ಅಂಚಾದ ಮುಖ್ಯ ಕಾರ್ಯಂತಿರು ಪಿ ರವಿಕುಮಾರ್ ಬದಲಾಯಿನ ಹೊಸ ಕೊರೋನಾ ಮಾರ್ಗಸೂಚಿ ಪಿದಡ್ಪಾದೆರ ಮದ್ಮೆಗ್ ಪಿದಾಯಿಡಾಂಡ 200 ಜನ ಉಲಾಯಿಡಾಂಡ 100 ಜನ ಮೀರಿಯರೆ ಬಲ್ಲಿ ಮರಣ ಸಾವುದೇಟು ಉಲಾಯಿಡಾಂಡ 25 ಪಿದಾಯಿಡಾಂಡ 50 ಜನ ಮೀರಿಯರೆ ಬಲ್ಲಿಂದು ನಿಘಂಟು ಮಲ್ತದೆರ. ಕೊರೋನಾ ಸೀಕ್ ದಿನ ದಿನ ಹೆಚ್ಚೊಂದುಪ್ಪು ನೇರ್ದಾವರ ಸಾರ್ವಜನಿಕ ಸಭೆ ಲೇಸು ಬೊಕ್ಕ ತರಾವರಿ ಆಚರಣೆಗಳಿಗ್ ಜನ ಸೇರುನೆಕ್ ಕಠಿಣ ತಡೆಪು ಪಾಡ್ದು ರಾಜ್ಯ ಸರ್ಕಾರ ಮಾರ್ಗಸೂಚಿ ಪಿದಾಡ್ಪಾದಂಡು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಗುರುಕಾರ್ಮೆಡು ಶುಕ್ರವಾರ ಕೊರೋನಾ ಸೀಕ್ ನಿರ್ವಹಣೆ ಬಗೆಟ್ ತುರ್ತು ಸಭೆ ನಡಪಾಂಡು ಈ ಪೊರ್ತುಡು ಕೆಲವು ನಿರ್ಧಾರಗಳನ್ನು ದೆತ್ತೊಂದುಂಡು ಅವೆತ ಆಧಾರಡು ಮುಖ್ಯ ಕಾರ್ಯಂತಿರ್ ಪಿ ರವಿಕುಮಾರ್ ಬದಲ್ತಿನ ಮಾರ್ಗಸೂಚಿ ಪಿದಾಡ್ಪಾದಿರ್. ಹೊಸ ಮಾರ್ಗಸೂಚಿದಂಚ ಧಾರ್ಮಿಕ ಆಚರಣೆ ಬೊಕ್ಕ ಲೇಸಳೆಗ್ ಪೂರಾ ನಿಷೇಧ ಮಲ್ತುದುಂಡು ಅಂಡ ಪಿದಾಯಿ ಜಾಗೆಳೆಡ್ 200 ಜನ ಮೀರಂದ್ರಂಚ ರಾಜಕೀಯ ಕಾರ್ಯಕ್ರಮ ನಡಪಾಯರೆ ಅವಕಾಶ ಕೊರ್ತುಂಡು. ಪಿದಾಯಿಡು ಮದ್ಮೆ ನಡಪಾವನೆಂದಾಂಡ 200 ಜನ ಮೀರಿಯರ ಬಲ್ಲಿ ಕಲ್ಯಾಣ ಮಂಟಪ ಸಭಾಂಗಣ ಹಾಲುಳೇಡು ಆಂಡ 100 ಜನ ಮೀರಿಯರ ಬಲ್ಲಿ ಸಾಮಾಜಿಕ ಲೇಸಳೇನ ಕೇಂದ್ರ ಸರ್ಕಾರದ ಮಾರ್ಗಸೂಚಿದಂಚ ವ್ಯಕ್ತಿಳೆನ ನಡುಟು ಮೂಜಿಬಿಂದು 2 ಚದರ ಅಡಿ ಅಂತರ ಕಾತೊಂದು ನಡಪಾವುಲಿ ಜನ್ಮದಿನ ಬೊಕ್ಕ ಬೇತೆ ಆಚರಣೆಲು ಪಿದಾಯಿ ನಡಪಾವುನೆಂದಾಂಡ 50 ಜನ ಮೀರಿಯರ ಬಲ್ಲಿ ಸಭಾಂಗಣ ಹಾಲುಳೇಡು 25 ಜನ ಮೀರಿಯರ ಬಲ್ಲಿ ಏರಾಂಡಲ ತೀರ್ನ ಪೊರ್ತುಡು ಪಿದಾಯಿಡಾಂಡ 50 ಜನ ಉಲಾಯಿಡಾಂಡ 25 ಜನ ಮೀರಿಯರ ಬಲ್ಲಿ ಪುಣಪೊತ್ತಾವ್ನ ಕೌಂಪುನ ಅಕೇರಿದ ಕಿರಿಯಳೇಡು 25 ಹೆಚ್ಚು ಜನ ಪಾಲ್ದೆತ್ತೊನೆಯರ ಬಲ್ಲಿ ಬಂದು ತೆರಪಾದರು. ಬೇತೆ ಒವ್ವೇ ಲೇಸಳೇಡು ಹಾಲದ ಜಾಗೆಗ್ ಸರಿಯಾದ 50 ಹೆಚ್ಚು ಜನ ಸೇರಿಯರ ಬಲ್ಲಿ ಸಭಾಂಗಣ ಕಲ್ಯಾಣ ಮಂಟಪ ಟಾಕೀಸ್ ಹಾಲ್ ಬೊಕ್ಕ ಆಚರಣೆಗ್ ಜನ ಸೇರುನೌಲು ಸ್ಯಾನಿಟೈಸ್ ಕಡ್ಡಾಯ. ಈ ಆದೇಶ ಬಿಬಿಎಂಪಿ ಸುತ್ತು ಬೊಕ್ಕ ಮಾತಾ ಜಿಲ್ಲೆಲೆಗ್ಲ ಲಗಾವಾಪುಂಡು. ಇಂದೇನ್ ಮೀರಿಂಡ ವಿಪತ್ತು ನಿರ್ವಹಣೆ ಕಾಯ್ದೆ 2005 ಸೆಕ್ಷನ್ 51 ಅಜ್ಪದಂಚ ಕ್ರಮ ತೆತ್ತೊನೆರ ಜಿಲ್ಲಾಧಿಕಾರಿಲು ಬೊಕ್ಕ ಪೊಲೀಸ್ ಮಿತ್ತಮಟ್ಟದ ಅಧಿಕಾರಿಗಳಿಗೆ ಸೂಚನೆ ಕೊಡ್ತಾರೆ. ಸುಳ್ಯ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಪಿರೌದ ಮೇಟು ನಡುಪ್ರಾಯದ ವ್ಯಕ್ತಿ ಒರಿ ತೀರ್ದಿನ ಸಂಗತಿ ನಡೆತದನ ಕಂಟೆಲು ಸೀಲ್ದು ನೆತ್ತೆರು ಪೋದು ಜೀವಪೋತಿನ ಬಗೆಟ್ ಜೀವದೆ ತೊಂದೆನ ಅತ್ತು ಏರಂಡಲ ಕೆರ್ತೆರ ಅಂದು ಸಂಶಯ ಉಂಡಾತನ ಆಧಾರ್ ಕಾರ್ಡ್ ಇತ್ತದು ಅವೆತ ಆಧಾರಡು ಕುಡ್ಲದ ಅಚ್ಚುತ ಪನ್ಪುನಾರಂದು ಗುರ್ತ ಮಲ್ತದೆರ ಸುಳ್ಯ ಪೊಲೀಸರು ತನಿಖೆ ಮಲ್ತೊಂದುಲ್ಲೆರ. ವ್ಯಕ್ತಿ ಒರಿ ಕಂಟೆಲ್ ಸೀಲ್ದನ ಸ್ಥಿತಿಟ್ಟು ನೆತ್ತೆರು ಪೋದು ತೀರ್ದಿನ ಸಂಗತಿ ಸುಳ್ಯ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಪಿರಾವು ನಡೆತದುಂಡು. ಅಂದಾಜಿ ನಡು ಪ್ರಾಯುತ ವ್ಯಕ್ತಿ ಒರಿ ಬಸ್ ಸ್ಟ್ಯಾಂಡ್ ಕಕ್ಕುಸುದ ಪಿರೌಡು ಬೂರ್ದುಪ್ಪುನ ಬಗೆಟ್ ಬಸ್ ಸ್ಟ್ಯಾಂಡ್ ಟಿಸಿ ಪೊಲೀಸರಿಗೆ ಮಾಹಿತಿ ಕೊಡ್ತಿರು. ಪೊಲೀಸರು ಬತ್ತು ತೂನಗ ಆ ವ್ಯಕ್ತಿ ತೀರ್ದಿನ ತಿರಿದು ಬೈತಿಡು. ಪುಣತ ಕೈತಲ್ ಇತ್ತಿನ ಬ್ಯಾಗಡ್ ಇತ್ತಿನ ಚಿತ್ತನ ಆಧಾರ್ ಕಾರ್ಡ್ ಆಧಾರಡು ಈ ವ್ಯಕ್ತಿ ಕುಡ್ಲದ ಅಚ್ಚುತ ಪನ್ಪುನಾರಂದು ತೆರಿದು ಬೈತಿಡು. ಸುಳ್ಯದ ಕೆವಿಜಿ ಆಸ್ಪತ್ರೆಗೆ ಪೊಲೀಸರು ಪುಣಸಾಗದು ಶೆಡ್ಡ್ ಪಾಡ್ದಿತ್ತದು ಆ ವ್ಯಕ್ತಿ ಎಂಚ ತೀರ್ದಿನಿಂದ ನಿಘಂಟದ ಮಾಹಿತಿದಂತೆ ಒಂದು ಕೆರ್ತನ ಅತ ಜೂವದ್ದ ತೊನುನಾಂದು ತನಿಖೆ ಮಲ್ತೊಂದುಲ್ಲೆರು. ಕಟೀಲು ಬ್ರಹ್ಮಕಲಶೋತ್ಸವ ನಿಧಿಟ್ಟು ಜಾಗೆದೆ ತೊಂದು ದೇವಸ್ಥಾನಗೂ ಪಾರ್ಕಿಂಗ್ ವ್ಯವಸ್ಥೆ ಮಲ್ತದರ ಪಾಕ ಯೋಜನೆಯಲ್ಲಿನ ಕಾರ್ಯಗೂ ಕನಪುಣೊಂದು ಲೋಕಸಭಾ ಸದಸ್ಯರು ನಳಿನ್ ಕುಮಾರ್ ಕಟೀಲ್ ಪಂತೆರ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನಡು ತುಳು ಲಿಪಿತ ಬೋರ್ಡ್ ಉದಿಪನ ಮಲ್ತದು ಆರ್ಪ ತಿರುಗಿರ. ಲೋಕಸಭಾ ಸದಸ್ಯರು ನಳಿನ್ ಕುಮಾರ್ ಕಟೀಲ್ ಕಟೀಲ್ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನಡು ತುಳು ಲಿಪಿತ ದೇವಸ್ಥಾನದ ಬೋರ್ಡ್ ಉದಿಪನ ಮಲ್ತಿರು. ನಳಿನ್ ಕುಮಾರ್ ಕಟೀಲ್ ಪಾತೆರ್ದು ಬ್ರಹ್ಮ ಕಲಶೋತ್ಸವ ನಿಧಿಡ್ದು ಜಾಗೆದ್ದು ತಂದು ದೇವಸ್ಥಾನಗೂ ಪಾರ್ಕಿಂಗ್ ವ್ಯವಸ್ಥೆ ಮಲ್ತದಿತ್ತ ಪಾಕ ಯೋಜನೆಯಲ್ಲಿನ ಕಾರ್ಯಗೂ ಕಣಪುಡುಂದು ಪಂಡೇರು. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿದ ಮಾಜಿ ಗುರುಕಾರ್ಯರು ಶಾಸಕರು ಆದಿಪ್ಪನ ಉಮಾನಾಥ್ ಕೋಟೆಲ್
ಬರ್ಸದ ನೀರು ಪೋಪನ ಚರಂಡಿ ಕಾಮಗಾರಿ ಫುಟ್ಪಾತ್ ಬೊಕ್ಕ ಹೊಸ ಬಸ್ ಸ್ಟ್ಯಾಂಡ್ ಉದಿಪನ ಮಲ್ತಿರು. ಸೋಮವಾರ 92 ಲಕ್ಷ ರೂಪಾಯಿ ಖರ್ಚಿಡು ಪಾರ್ಕಿಂಗ್ ಜಾಗೆ ಬೊಕ್ಕ ಕಟೀಲ್ದ ಲಕ್ಷ್ಮೀನಾರಾಯಣ ಮಂದಿರೊಡ್ದು ಕಟೀಲ್ ಮುಟ್ಟ 37 ಲಕ್ಷ ರೂಪಾಯಿ ಖರ್ಚಿಡು ಚರಂಡಿ ಫುಟ್ಪಾತ್ ಬೊಕ್ಕ ಬಸ್ ಸ್ಟ್ಯಾಂಡ್ ಕಟ್ಟಾದಿರು. 1,28 ಲಕ್ಷ ರೂಪಾಯಿಯಲ್ಲಿ ಇವತ್ತು ಪಾರ್ಕಿಂಗ್ ವ್ಯವಸ್ಥೆಯನ್ನು ಭಾಳ ಚೆನ್ನಾಗಿ ಮಾಡಿದ್ದಾರೆ. ಪೂರ್ತಿ ಡಾಮರೀಕರಣ ಮಾಡುವ ಮುಖಾಂತರ ಕಟೀಲ್ನಲ್ಲಿ ಬಹುದೊಡ್ಡ ಸಮಸ್ಯೆ ಇದ್ದದ್ದು ಪಾರ್ಕಿಂಗ್. ಇವತ್ತು ಆ ಸಮಸ್ಯೆಯನ್ನು ಪರಿಹಾರ ಮಾಡತಕ್ಕಂಥ ಕೆಲಸ ಕಾರ್ಯಗಳಾಗಿದೆ. ವಿಶೇಷವಾಗಿ ಇವತ್ತು ಶಾಸಕರು ಪ್ರಯತ್ನಗಳನ್ನು ಪಡ್ತಾರೆ. ಇಲ್ಲಿರ್ತಕ್ಕಂಥ ನಂದಿನಿ ನದಿಗೆ ತಡೆಗೋಡೆ, ನಮ್ಮ ಪಾರ್ಕಿಂಗಿನ ಹಿಂದೆ ಇರತಕ್ಕಂಥದ್ದನ್ನು ತಡೆಗೋಡೆ ನಿರ್ಮಾಣಕ್ಕೆ ಅನುದಾನಗಳನ್ನು ತರುವಲ್ಲಿ ಯಶಸ್ವಿಯಾಗಿದ್ದಾರೆ. ಈಗಾಗಲೇ ಅದು ಟೆಂಡರ್ ಹಂತದಲ್ಲಿದೆ. ಹೀಗೆ ನಾವೊಂದು ಏನು ಬ್ರಹ್ಮಕಲಾ ಸಂದರ್ಭದಲ್ಲಿ ಮಾಸ್ಟರ್ ಪ್ಲ್ಯಾನ್ ಮಾಡಿದ್ವಿ. ಅದು 1 ವರ್ಷದ ಪ್ಲ್ಯಾನ್ ಅಲ್ಲ, ಸುಮಾರು 10 ವರ್ಷಗಳನ್ನು ಟಾರ್ಗೆಟ್ ಇಟ್ಟು ಮಾಡಿದ್ವಿ. ಕಟೀಲನ್ನು ಹೇಗೆ ಅಭಿವೃದ್ಧಿ ಮಾಡ್ಬೋದು, ಆ ಮಾಸ್ಟರ್ ಪ್ಲ್ಯಾನಿಗೆ ಪೂರಕವಾಗಿ ವರ್ಷ ಒಂದೊಂದೇ ಕಾಮಗಾರಿಗಳನ್ನು ತಗೊಂಡು 10 ವರ್ಷದ ನಂತರ ಕಟೀಲು ನಮ್ಮ ಜಿಲ್ಲೆಯಲ್ಲಿ ಒಂದು ಮಾದರಿಯಾಗಿರ್ತಕ್ಕಂಥ ಧಾರ್ಮಿಕ ಕ್ಷೇತ್ರವಾಗಿ ಪರಿವರ್ತನೆ ಮಾಡುವಲ್ಲಿ ಯಶಸ್ವಿಯಾಗೋದಕ್ಕೆ ಇವತ್ತು ಆಡಳಿತ ಮಂಡಳಿ ಬಹಳ ಪ್ರಯತ್ನವನ್ನು ಮಾಡ್ತಾ ಇದೆ. ಕಟೀಲ್ ವಾಸುದೇವ ಆಸ್ರಣ್ಣ ಆಡಳಿತ ಸಮಿತಿ ಗುರುಕಾರ್ಯರು ಕೊಡೆತೂರು ಗುತ್ತು ಸನತ್ ಕುಮಾರ್ ಶೆಟ್ಟಿ, ಕಟೀಲ್ ಅನಂತ ಪದ್ಮನಾಭ ಆಸ್ರಣ್ಣ, ಹರಿನಾರಾಯಣದಾಸ ಆಸ್ರಣ್ಣ, ಕೊಡೆತೂರು ಗುತ್ತು ಬಿಪಿನ್ ಪ್ರಸಾದ್ ಶೆಟ್ಟಿ ಪಾಲ್ಗೊಂಡಿರು. ಇಂಟರ್ನ್ಯಾಷನಲ್ ಬಂಡ್ಸ್ ವೆಲ್ಫೇರ್ ಟ್ರಸ್ಟ್ ಕುಡ್ಲದ ನೆಲೆಟ್ಟು ಜ್ಯೋತಿ ವೃತ್ತದ ಹೋಟೆಲ್ ಕುಡ್ಲಾ ಕೋರ್ಟ್ ಸಭಾಂಗಣಡು ಬಿಸು ಕೂಟ ಬಿಸು ಸಂದೇಶ ಕಾರ್ಯಕ್ರಮ ನಡೆತಂಡ ಮೇಯರ್ ಪ್ರೇಮಾನಂದ ಶೆಟ್ಟಿ ಪಾಲ್ಗೊಂಡಿರ. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಸದಸ್ಯರು ರೂಪಕಲಾ ಆಳ್ವ ಬಿಸು ಸಂದೇಶ ಕುರಿಯರ. ಇಂಟರ್ನ್ಯಾಷನಲ್ ಬಂಡ್ಸ್ ವೆಲ್ಫೇರ್ ಟ್ರಸ್ಟ್ ಕುಡ್ಲದ ನೆಲೆಟ್ ಜ್ಯೋತಿ ವೃತ್ತದ ಹೋಟೆಲ್ ಕುಡ್ಲಾ ಕೋರ್ಟ್ ಸಭಾಂಗಣಡು ಬಿಸು ಕೂಟ ಬಿಸು ಸಂದೇಶ ಕಾರ್ಯಕ್ರಮ ಅಟ್ಟನೆ ಮಲ್ತದಿತ್ತಿರು. ಮೇಯರ್ ಪ್ರೇಮಾನಂದ ಶೆಟ್ಟಿ, ಟ್ರಸ್ಟ್ ಬೊಕ್ಕ ಶ್ರೀದೇವಿ ಎಜುಕೇಷನ್ ಟ್ರಸ್ಟ್ದ ಗುರುಕಾರ್ಯರು ಎ ಸದಾನಂದ ಶೆಟ್ಟಿ, ಸಂಘಟಕರು ರಾಜಗೋಪಾಲ್ ರೈ, ವಿಜಯಲಕ್ಷ್ಮಿ ಶೆಟ್ಟಿ, ವಸಂತ್ ಕುಮಾರ್ ಶೆಟ್ಟಿ, ಸುರೇಶ್ ಚಂದ್ರ ಶೆಟ್ಟಿ, ದೇವಿ ಚರಣ್ ಪಾಲ್ಗೊಂಡಿರು. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಸದಸ್ಯರು ರೂಪಕಲಾ ಆಳ್ವ ಬಿಸು ಸಂದೇಶ ಕುರಿಯರು. ಬಿಸುಗಣಿ ಪಂಡದಾದ ಕಣಿ ಪಂಡ ಭವಿಷ್ಯ ತನ್ನ ಶಕುನ ಪನ್ಪೇರು, ಕಣಿಯ ಪಂಡ ಜ್ಯೋತಿಷ್ಯ ತನ್ನ ಶಕುನ ಭವಿಷ್ಯ ಪನ್ಪಿನ ಏನು ಹಿರಿಯಾಕಿ ಪನ್ಪೇರು. ಅಂಚನೆ ಕೆಲವೇರು ಪನ್ಪೇರು ಕಣಿ ಪಂಡ ಕಾಣಿಕೆ ಅವಲ ಆದಿಪ್ಪರೆ ಅವು ದಾಯ ಪಂಡ ನಮ್ಮ ಒಂಜಿ ಕಾಣಿಕೆ ಕೊರ್ಪಿನಿ ಇತ್ತ ಕಾಣಿಕೆ ಪಂಡ ಇತ್ತ ಗೇಣಿ ಒಕ್ಕೆಲ್ದ ನಮ್ಮ ಭೂ ಸುಧಾರಣೆದ ಅನುಷ್ಠಾನ ಬರ್ಪಿನ ದುಂಬು ಗೇಣಿ ಒಕ್ಕೆಲ್ದ ಕಾಲಡಿ ಬಿಸು ಪನ್ಪಿನ ಬಾರಿ ಒಂಜಿ ಮಿತ್ತಲೆವೆರಡಿತ್ತಿನ ಅಂಚಿನ ಐದು ಬಗ್ಗೆ ಇತ್ತಂದಲ್ಲ ನಮ್ಮ ಭೂಮಿ ಒಪ್ಪೇನೆ ಅನ್ನೋದು ಕೊರ್ಪಿನಂಚಿನ ಕಾಣಿಕೆ ಕೊರ್ಪಿನ ಒಂಜಿ ಅವಲ ಆರ್ತಲ್ಲ ಆಶೆಗೆ ಸರಿపోಕುಡು. ಪ್ರಕೃತಿನ ಬಾರಿ ಒಂಜಿ ಆರಾಧಕ್ಕೆ ಬಂಡ ಭೂಮಿ ಒಪ್ಪೆ ಪನ್ಪಿನ ಎಂಚ ನಮ್ಮ ಅಪ್ಪೆನ ಅಂಚನೇ ಅಲ್ಲೆಲ್ಲ ತಗೊಂಡಿದ್ದೇವೆ. ನಮಕ್ ಬದುಕಿದ್ದು ಗುಲ್ಲೆ ಭಾಗ್ಯ ಕೊರ್ಪುನಂಚಿನ ನಮ್ಮ ಊಯೇ ನಮ್ಮ ಸುತ್ತಮುತ್ತಡು ಇತ್ತಿನ ಪ್ರತಿಯೊಂಜಿ ದಯ್ಯಾವಡು ಮರಾವಡು ಕಲ್ಲಾವಡು ಪ್ರತಿಯೊಂದಿಡ್ಲ ಒಂಜಿ ಜೀವ ಕಲೆ ಉಂಡು ಪನ್ಪಿನ ಒಂಜಿ ಜೀವತ್ತಿನ ಪನ್ಪಿನ ಒಂಜಿ ನಂಬಿಕೆಡು ತುಳುವೇರು ನಮ್ಮ ಭೂಮಿಯಪ್ಪೆನ್ನು ತಗೊಂಡ್ಬೈತಿರು. ಒಡಿಪು ಜಿಲ್ಲೆಡು ಸೆಕೆ ಹೆಚ್ಚಾದ ಬೆಗಪುನ ಜೋರಾತನ ಉಷ್ಣಾಂಶ ಏರ್ದಣ ಅಂಚಾದ ಸ್ವರ್ಣ ಸುದೆಟ್ಟು ನೀರು ಬಾರಿ ಬೇಗ ಆಜೊಂದುಂಡು. ಒಡಿಪು ನಗರ ಪರ್ಪುನ ನೀರಿಗೆ ಅವೇನೆ ನಂಬುದುಂಡು. ಹಿರಿಯಡ್ಕ ಕೈತಲ್ದ ಬಜ್ಜೆ ಅಣೆಕಟ್ಟುಡು ನೀರಾಜರೆ ಶುರುವಾತನ. ಉಷ್ಣಾಂಶ ಇಂಚೆನೆ ಏರೊಂದು ಪೋಂಡ ಮೇ ತಿಂಗಳು ನೀರಿಗೂ ಬಾರಿ ಭಂಗ. ಉಡುಪು ಜಿಲ್ಲೆಡು ಉಷ್ಣಾಂಶ ಭಾರಿ ಏರ್ತೆ ಆತಂಡು. ದೊಂಬುಡ್ದು ಬೆಗಪುನ ಹೆಚ್ಚಾದ ಜನಕುಲಿಗೆ ಸೈಸೆರೆ ಸಾಧ್ಯ ಇಜ್ಜಾಂದನಂಚ ಆತಂಡು. ಒಡಿಪು ನಗರಗೂ ಐತ ಒಟ್ಟುಗೂ ನೀರ್ದಲ ಮಲ್ಲ ಸಮಸ್ಯೆ ಎದುರಾತಂಡು. ಒಡಿಪು ನಗರಗೂ ಪರ್ಪುನ ನೀರಿಗೂ ಒಂಜಿ ಎಡ್ಡ ವ್ಯವಸ್ಥೆ ಆದಿತ್ತಿನ ಸ್ವರ್ಣ ಸುದೆಟ್ಟು ನೀರು ಆಜೊಂದುಂಡು. ಹಿರಿಯಡ್ಕ ಕೈತಲ್ದ ಬಜೆ ಅಣೆಕಟ್ಟಿಡ್ಲ ನೀರು ಆಜೆರೆ ಶುರುವಾತಂಡು. ರಾಷ್ಟ್ರೀಯ ರಾಜಮಾರ್ಗ 189 ಹಿರಿಯಡ್ಕ ಕೈತಲು ಪೊಸ ಸಂಕ ಕಟ್ಟೊಂದಿತ್ತಿದ್ದು ಸುದೆಕ್ ಅಡ್ಡ ಮಣ್ಣು ರಾಶಿ ಪಾರ್ತಂಡು. ಮಿತ್ತ ನೀರು ಬಜೆ ಅಣೆಕಟ್ಟದಡೆ ಪರತೊಂದಿಚ್ಚಿ ಕರಿನ ಒಂಜಿ ವಾರಡ್ದು ಪಡ್ಡೈಗಟ್ಟದ ಬರಿಟ್ಟು ಬರ್ಸ ಬರನುಂಡು. ಅಂಚಾದ ಶರೀರ ಬೆಗಪುನ ಉರಿಯುನ ಹೆಚ್ಚಾತಂಡು. ವಾತಾವರಣಡು ಉಷ್ಣಾಂಶ ಕಮ್ಮಿ ಆಯ್ಚಿಂಡ ಮೇ ತಿಂಗಳು ನೀರಿಗೆ ಭಂಗ ಉಂಡು. ಕುಡ್ಲನಗರಡು ಬಡ್ಸೊಡ್ದಾದು ಬೊಲ್ಲ ಬೊಕ್ಕ ಕರೆಂಟ್ ಸಮಸ್ಯೆ ಉಂಡಾಪನೆಕ್ ತಪ್ಪಾಯ್ರೆ ದುಂಬತ್ತ ಜಾಗೃತಿ ಕ್ರಮ ಕೈದೆತ್ತೊಂದ ಅಂದು ಶಾಸಕರು ವೇದವ್ಯಾಸ್ ಕಾಮತ್ ಪಂತೆರ. ಮಹಾನಗರ ಪಾಲಿಕೆ ದೆತ್ತೊನ್ನ ಜಾಗೃತಿ ಕ್ರಮಕ್ಲಿನ ಬಗೆಟ್ ಆರು ನಮ್ಮ ಕುಡ್ಲದೊಟ್ಟುಗು ಪಾತಿರಿಯರ.
ಶಾಸಕರ ವೇದವ್ಯಾಸ ಕಾಮತ್ ಶನಿವಾರ ಮಹಾನಗರ ಪಾಲಿಕೆ ಮರ್ಯಾಲಡ್ದುಂಬು ದುಂಬುತ್ತ ಜಾಗ್ರತೆ ವಹಿಸಿದ ಕೈಕದೆತ್ತುನ್ನ ಕಾರ್ಯೋಳಿನ ಬಗೆಟ್ ನಮ್ಮ ಕುಡ್ಲಗ ತೆರಿಪಾದ ಮಾಹಿತಿ ಕೊರಿಯರು ಕುಡ್ಲ ನಗರಡು ಬರ್ಸೋಡ್ದಾದ ಬೊಲ್ಲ ಬೊಕ್ಕ ಕರೆಂಟ್ ಸಮಸ್ಯೆ ಉಂಡಾಪುನಿನ ತಪ್ಪಾಯರೆ ದುಂಬತ್ತ ಜಾಗ್ರತೆ ಕ್ರಮ ದೆತ್ತೊನೊಂದುಂಡು ಪರಮರತ ಗೆಲ್ಲುಲು ಭಾರಿ ಗಾಳಿ ಬರ್ಸುಗು ಬೂರ್ದು ನಷ್ಟ ಉಂಡಾಪುನ ಕರೆಂಟ್ ಕಂಬುಳೆನ ಮಿತ್ ಬೂರ್ದು ನಷ್ಟ ಆಪುನಿ ಕರೆಂಟ್ ದಾಂತಿನಂಚ ಆಪುನೇರ್ದಾವೆರ ಅವೆನು ಕರ್ತದ ಜಾಗ್ರತೆ ವಹಿಸಿದೇರು ಮಾಮಲ್ಲ ತೋಡುಲೇಡು ಪೊಯ್ಯೆ ಕಜವು ಪುರ ದಿಂಚಿತು ಬೊಲ್ಲ ಸರಿಯಾದ ಪೋವಂದೇ ತಮಿಳುಂಡು ಅಂಚಾದ ಅವೆನು ನಿರ್ಮಲ ಮಲ್ಪುಂಡು ಕೂಳೂರು ಕೊಟ್ಟಾರ ಜಪ್ಪು ಮುಗೇರಿ ಇಂಚಿತ್ತಿ ಜಾಗೇಳೇಡು ನೀರು ಉಂತಂದಿನಂಚ ಕ್ರಮ ದೆತೊನೊಂದುಂಡು ಪಂದು ಶಾಸಕರು ವೇದವ್ಯಾಸ ಕಾಮತ್ ಪಂಡಿರು ಮಂಗಳೂರಿನ ಬೇರೆ ಬೇರೆ ಭಾಗದಲ್ಲಿ ಮರ ಮತ್ತು ಮರದ ಗೆಲ್ಲುಗಳು ವ್ಯಾಪಕವಾಗಿ ಹರಡಿರುವ ಕಾರಣ ಮೆಸ್ಕಾಂನ ಲೈನ್ಗಳಿಗೆ ತೊಂದರೆಯಾಗಿ ಅಲ್ಲಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿರುವಂಥದ್ದು, ಇಲ್ಲ ಅಲ್ಲಲ್ಲಿ ಕರೆಂಟಿನ ಒಂದೊಂದು ದಿವಸ ಕರೆಂಟ್ ಇಲ್ಲ ಅರ್ಧ ದಿವಸ ಕರೆಂಟ್ ಇಲ್ಲದಂಥ ಪರಿಸ್ಥಿತಿಗಳು ವಾತಾವರಣಗಳು 10 ಬಾರಿ ಬಂದಿದೆ. ಈಗಾಗಲೇ ಒಂದು 3-4 ಮಳೆ ಬಂದಾಗ ಅದಕ್ಕೆ ನಾವು ಜನರು ಪಟ್ಟಂಥ ಕಷ್ಟಗಳನ್ನು ನೋಡಿ ಈಗಾಗಲೇ ನಾವು ಇಲಾಖೆ ಮುಖಾಂತರ ಮೆಸ್ಕಾಂ ಇಲಾಖೆ ಮುಖಾಂತರ ಈಗಾಗಲೇ ಎಲ್ಲ ಸೂಚನೆಯನ್ನು ನಾನು ಕೊಟ್ಟಿದ್ದೇನೆ. ಎಲ್ಲೆಲ್ಲಿ ಮೆಸ್ಕಾಂ ಲೈನ್ಗಳು ಹೋಗುವಂಥ ರೀತಿಯಲ್ಲಿ ಮರಗಳಿದೆ ಆ ಗೆಲ್ಲನ್ನು ಕಡಿದು ಮುಂದಿನ ದಿನಗಳಲ್ಲಿ ಮಳೆಗಾಲವು ಸಂಭವಿಸಿದಾಗ ಅದಕ್ಕೆ ಅವಾಂತರ ಆಗದ ರೀತಿಯಲ್ಲಿ ನೋಡಿಕೊಳ್ಳುವಂಥ ಜವಾಬ್ದಾರಿಗಳನ್ನು ಅವರಿಗೆ ಈಗಾಗಲೇ ಕೊಟ್ಟಿದ್ದೇವೆ. ಅದು ಕೂಡ ಯಶಸ್ವಿಯಾಗಿ 16 ಕಡೆಗಳಲ್ಲಿ ಕೆಲಸ ಕಾರ್ಯಗಳು ಪ್ರಾರಂಭವಾಗಿದೆ. ಅದಲ್ಲದೆ ಮಳೆಗಾಲ ಬರುವಾಗ ಕೃತಕ ನೆರೆ ಆಗುವಂಥದ್ದು ಈ ರಾಜಕಾಲುವೆಯಲ್ಲಿ ಹೂಳೆತ್ತದ ಕಾರಣ. ಈ ರಾಜಕಾಲುವೆ ಹೂಳೆತ್ತುವ ಕೆಲಸ ಕಾರ್ಯಗಳು ಕೂಡ ಪ್ರಮುಖವಾದ ರಾಜಕಾಲುವೆಗಳಲ್ಲಿ ಈಗಾಗಲೇ ಮೇಯರ್ ಅವರ ನೇತೃತ್ವದಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ಅದು ಕೂಡ ಮಹಾನಗರ ಪಾಲಿಕೆ ವತಿಯಿಂದ ನಾವು ಮಾಡ್ತಾ ಇದ್ದೇವೆ. ಕೊರೋನಾ ಇಡೀ ಲೋಕಗೆ ಒಂಜಿ ಮಲ್ಲ ಪೀಡೆ ಆದುಂಡು. ಕರಿನ ವರ್ಷಲ ಭಕ್ತರು ಕಟೀಲು ದೇವಿನ ಉಚ್ಚೆಯನ್ನು ತುಯ್ಯರೆ ಸಾಧ್ಯ ಆತಜೆ ಆ ಬೇಜಾರು ಎಂಕ್ಲೆಗೊಂಡು ಈ ಸರ್ತಿ 14 ರಥೋತ್ಸವ ಇರುವೇಗ ಆರಾಟ ನಡಪುಂಡು. ಭಕ್ತರು ಇಲ್ಲಡೆ ಕುಲಿದು ತೂಪು ನಂಚ ಇಂದೆನು ನಮ್ಮ ಕುಡ್ಲಡು ಸೀದಾ ಪ್ರಸಾರ ಮಲ್ಪುಂಡು. ಕೊರೋನಾ ಕಾರಣ ಭಕ್ತರು ಈ ಬಗೆಟ್ಟು ಸಹಾಯ ಸಹಕಾರ ಕೊರಡುಂದು ಕಟೀಲು ಹರಿನಾರಾಯಣ ದಾಸ ಆಶ್ರಣಿರು ಭಕ್ತರಿಗೂ ನಮ್ಮ ಕುಡ್ಲದೊಟ್ಟಿಗೂ ಪಾತಿರ್ದು ಕೇನೊಂದೆರ. ಕೊರೋನಾ ಸೀಕ್ ಹೆಚ್ಚಂದುಪ್ಪು ನೀಡಿದವರ ಸರ್ಕಾರ ಹೊಸ ಮಾರ್ಗಸೂಚಿ ಪಿದಾಡ್ಪಾದಡ ಒವೇ ಕಾರ್ಯಕ್ರಮಲೆಗೂ ಹೆಚ್ಚು ಜನ ಒಂಜೇ ಕಡಿಟ ಸೇರುವಂಚ ಇಜ್ಜೆ ಅಂಚಾದ ಕಟೀಲು ಜಾತ್ರೆದ ಬಗಿಟ್ಟು ಕಟೀಲು ಹರಿನಾರಾಯಣ ದಾಸ ಆಶ್ರಣಿರು ನಮ್ಮ ಕುಡ್ಲದ ಮೂಲಕ ಭಕ್ತರಿಗೂ ಸಂದೇಶ ಕೊಡ್ತಿರ. ಏಪ್ರಿಲ್ 13 ಕೊಡಿಯೇರ್ದು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಜಾತ್ರೆ ಶುರುವಾತಡ. 14 ದೇವಿರು ತೇರು ಏರ್ದು ತೇರ್ದ ಉಚ್ಚಯ ಇರುವೇಕ ಆರಾಟ ನಡಪುಂಡು ಒಂದು ಭಕ್ತರಿಗೂ ಗೊತ್ತುಂಡು. ಕರಿನ ವರ್ಷಲ ಭಕ್ತರಿಗೂ ಕಟೀಲಿಗೆ ಬರಿಯರೆ ಸಾಧ್ಯ ಆತಜಿ ಆ ಬೇಜಾರು ನಿಕ್ಲೆಗೊಂಡು ಲೋಕಗೆ ಪೀಡೆ ಆದುಪ್ಪುನ ಕೊರೋನಾ ಈ ವರ್ಷಲ ಹೆಚ್ಚೊಂದುಪ್ಪುನವು ಬೇಜಾರ್ದ ಸಂಗತಿ. ಕೊರೋನಾ ಸೀಕನ ನಿಯಂತ್ರಣ ಮಲ್ಪನೇಟ್ ನಂಕಲ ಜವಾಬ್ದಾರಿ ಉಂಡು ಅವು ಪರಡಿಯರಬಲ್ಲಿ ಐತಾಚಿಗೆ ಪೋವಾಡು. ಕಟೀಲ್ದ ಅಪ್ಪೆನ ತುಯರೆ ಭಕ್ತರು ಜಾತ್ರೆದ ಅವೇ ದಿನ ಬರಡುಂದಿಜ್ಜಿ ಬೇತೆ ದಿನಲ ಬತ್ತದ ಅಪ್ಪೆನ ತೂದು ಆಶೀರ್ವಾದ ದೆತನುಲಿಂದ ಆಶ್ರಣ್ಯರು ಪಂಡಿರ. ಕ್ಷೇತ್ರಗೂ ಬತ್ತಂಡ ಕ್ಯೂ ಉಂತೋಡು ಅವೆಕ್ ವ್ಯವಸ್ಥೆ ಮಲ್ತದ ಸಾಮಾಜಿಕ ಅಂತರ ಕಾತನೋಡು ಅಂಚಾದ ಪಾಕ ಪೊರ್ತು ಕ್ಯೂ ಉಂತೊಡಾಪುಂಡು ಆ ಕಷ್ಟದಾಯ್ ನಿಕುಲು ಇಲ್ಲಡೆ ಕುಲುದು ತೇರ್ದ ಉಚ್ಚಯ ಆರಾಟ ತೂವೊಡುಂದು ನಮ್ಮ ಕುಡ್ಲಡ ಸೀದಾ ಪ್ರಸಾರ ಮಲ್ತದು ನಿಕ್ಲೆನ ಇಲ್ಲಡೆನೇ ಮುಟ್ಟಾವುದಿಲ್ಲ. ಕಟೀಲ್ದ ವೈಭವ ನಿಕ್ಲೆಗೂ ತೂಪ ಇರತ್ತು ಕಟೀಲು ದೇವೇರನ್ನು ತೂವೊಡುಂದು ದೇವೇರನೇ ತೋಜಾವ. ಹೆಚ್ಚಿನ ಸಂಖ್ಯೆಯ ಭಕ್ತರು ಇಲ್ಲಡೆ ಕುಲುದು ದೇವೇರನ್ನು ತೂದು ಸ್ತುತಿ ಮಲ್ಪುಡು. ಸರ್ವ ಮಂಗಳ ಮಾಂಗಲ್ಯ ಸ್ತೋತ್ರ ಪಲ್ಲೆ ಕೊರೋನಾ ಮಾರಿನ ಗಿಡಪನ ಕಾರ್ಯುಡು ಸರ್ವೆಲ್ಲ ಸಹಾಯ ಸಹಕಾರ ಕೊರ್ಕಾಂದು ಹರಿನಾರಾಯಣ ದಾಸ ಹಸ್ರಣ್ಯರು ಕೇನೊಂದಿರ. ಶ್ರೀ ಕ್ಷೇತ್ರ ಕಟೀಲಿನಲ್ಲಿ ಮೊನ್ನೆಯ ದಿನ ಏಪ್ರಿಲ್ 13ರಂದು ಧ್ವಜಾರೋಹಣದ ದಿನದಂದು ಜಾತ್ರಾ ಮಹೋತ್ಸವ ಆರಂಭ ಆಗಿ 19ಕ್ಕೆ ರಥಾರೋಹಣ ಮತ್ತು 20ಕ್ಕೆ ಆರಾಟ ಉತ್ಸವ ನಡೀತಾ ಇರುವುದು ನಿಮಗೆಲ್ಲರಿಗೂ ಭಕ್ತರಿಗೆಲ್ಲರಿಗೂ ಸಹ ಗೊತ್ತಾಗಿರುವಂತಹ ವಿಷಯವೇ. ನಮಗೆ ಈಗ ಮೊದಲನೇ ಹಾಗಲ್ಲ, ನಾವು ಕ್ಯೂ ವ್ಯವಸ್ಥೆಯನ್ನು ಮಾಡಿದ್ದೇವೆ. ನಿಧಾನವಾಗಿ ದೇವರೊಳಗೆ ಬರಬೇಕು. ದೇವರೊಳಗೆ ಉತ್ಸವ ಆಗಿರತಕ್ಕಂತಹ ಸಂದರ್ಭದಲ್ಲಿ ಭಕ್ತಾದಿಗಳನ್ನು ಒಳಗೆ ಬಿಡಲಿಕ್ಕೆ ಆಗುವುದಿಲ್ಲ. ಸಾಮಾಜಿಕ ಅಂತರಕ್ಕೋಸ್ಕರ ನಾವು ದೂರ ನಿಲ್ಲಿಸಲೇಬೇಕು. ಹಾಗಾಗಿ ನೀವು ಕ್ಯೂನಲ್ಲೇ ನಿಲ್ಲಬೇಕಾಗ್ತದೆ. ಇಷ್ಟೆಲ್ಲ ಕಷ್ಟ ಇರುವುದರಿಂದ ನಿಮ್ಮಲ್ಲೊಂದು ವಿನಂತಿ, ನಮ್ಮ ಕುಡ್ಲ ಚಾನಲ್ನ ಮೂಲಕವಾಗಿ ನೇರ ಪ್ರಸಾರವನ್ನು ನಿಮ್ಮ ಮನೆಗೆ ತಲುಪಿಸುವಂತಹ ವಿಶೇಷವಾದಂತಹ ಆಲೋಚನೆ ಹೊಂದಿದ್ದೇವೆ. 19ರ ಹಗಲು ರಥೋತ್ಸವ ಮತ್ತು 20ರ ಆರಾಟದ ಉತ್ಸವವನ್ನು
ನಿಮಗೆ ನಾವು ನೇರವಾಗಿ ಪ್ರದರ್ಶಿಸ್ತೇವೆ. ಅದರಲ್ಲೂ ನಾವೊಂದು ಮಾತುಕತೆ ಮಾಡಿಕೊಂಡಿದ್ದೇವೆ. ಎಲ್ಲ ಕಟೀಲಿನ ವೈಭವವನ್ನು ತೋರಿಸಲಿಕ್ಕೋಸ್ಕರ ನಿಮಗೆ ನಾವು ಆ ನೇರ ಪ್ರಸಾರವನ್ನು ಮಾಡ್ತಾ ಇಲ್ಲ. ನೀವು ಕಟೀಲ್ ದೇವರನ್ನು ನೋಡಬೇಕು ಅಂತ ಉದ್ದೇಶವಾಗಿ ಮಾಡೋದ್ರಿಂದಾಗಿ ದೇವರ ಉತ್ಸವದ ಪ್ರಧಾನ ಅಂಗವನ್ನು ದೇವರನ್ನೇ ತೋರಿಸುವ ರೀತಿಯಲ್ಲಿ ನಾವು ಬಿಂಬಿಸ್ತಾ ಮಾಡುವಂತಹ ಪೂರ್ಣ ಯೋಜನೆಯನ್ನು ಹಾಕಿಕೊಂಡಿದ್ದೇವೆ. ಹಾಗಾಗಿ ಎಲ್ಲ ಭಕ್ತಾದಿಗಳಲ್ಲಿ ನನ್ನ ಕಳಕಳಿಯ ಮತ್ತು ವಿನಮ್ರ ವಿನಂತಿ, ದಯವಿಟ್ಟು ನೀವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಮನೆಯಲ್ಲೇ ಕುಳಿತುಕೊಂಡು ಕಟೀಲಮ್ಮನ ಜಾತ್ರೆಯನ್ನು ಕಣ್ತುಂಬಿಸಿಕೊಳ್ಳಬೇಕು. ಆ ಮೂಲಕವಾಗಿ ಮನೆಯಲ್ಲಿ ನಿರಂತರವಾಗಿ ದೇವರ ಸ್ಮರಣೆ ಮಾಡಬೇಕು. ಈಗಾಗಲೇ ನಿಮಗೆ ಮಾಡಿದಂತಹ ಉಪದಿಷ್ಟವಾದಂತಹ ಸರ್ವಮಂಗಲ ಮಾಂಗಲ್ಯ ಮಂತ್ರ ಇದೆ. ಆ ಟಿವಿ ಎದುರಲ್ಲಿ ಇದ್ದುಕೊಂಡು ಆ ಮಂತ್ರವನ್ನು ನಿರಂತರವಾಗಿ ಪಠಿಸಿ ಆ ಜಾತ್ರೆಯನ್ನು ಮನೆಯಲ್ಲೇ ನೋಡಿ, ಆ ಮೂಲಕವಾಗಿ ದೇವರ ಕೃಪೆಗೆ ಪಾತ್ರರಾಗಿ ರಾಷ್ಟ್ರ ಕಟ್ಟುವಲ್ಲಿ ನೆರವಾಗಿ, ಆ ಮೂಲಕವಾಗಿ ರಾಷ್ಟ್ರಕ್ಕೆ ಅಭಿನ್ನಳಾಗಿರತಕ್ಕಂತಹ ಕಟೀಲಿನ ದುರ್ಗಾ ಪರಮೇಶ್ವರಿಯ ಪೂರ್ಣ ಆಶೀರ್ವಾದವನ್ನು ಪಡ್ಕೊಂಡು ನಮಗೆಲ್ಲ ಸಹಕರಿಸಿ ಅಂತ ನಿಮ್ಮಲ್ಲಿ ವಿನಮ್ರನಾಗಿ ಕೇಳಿಕೊಳ್ತಾ ಇದ್ದೇನೆ. ಎಕ್ಕಾರ ಗುಡ್ಡೆಸಾನದ ಕೈತಲ್ಲು ಮುಕ್ಕಾಲ್ದಿ ಇಲ್ಲದ ಬಾಕಿ ಮಾರ್ಕಂಡು ಶುಕ್ರವಾರ ರಾತ್ರಿ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಪ್ರಸಾದಿತ ದಶಾವತಾರ ಯಕ್ಷಗಾನ ಮಂಡಳಿ ಹಿಡಿದು ಭಕ್ತ ಸುಧನ್ವ ತಾಮ್ರಧ್ವಜ ಕಾಳಗ ರತಿ ಕಲ್ಯಾಣ ಆಟ ನಡೆತಂಡ. ಸೇವೆಯಾದ ನಡಪಾಯಿನ ಆಟದ ಒಂಜಿಪೊರ್ಲು ಇತನಿಕ್ಲೆಗಾದ. ಆಶೀರ್ವಾದವನ್ನು ಪಡೆದಿದ್ದೇನೆ. ಶಂಕಲಿಕಿತರು ಕೂಡ ಆಶೀರ್ವಾದವನ್ನು ಮಾಡಿದ್ದಾರೆ. ಹಾಗಿದ್ರೆ ಇನ್ಯಾಕೆ ಕಾಲ ವಿಳಂಬ? ಪಾರ್ಥರಲ್ಲಿ ಹೋರಾಟವನ್ನು ಮಾಡಬೇಕು. ಹಾಗೆಂದು ಸಾಮಾನ್ಯವಾದಂತಹ ಹೋರಾಟವಲ್ಲ, ವ್ಯೂಹಾತ್ಮಕವಾಗಿ ಹೋರಾಟ ಮಾಡಬೇಕು. ಹಾಗಾಗಿ ಅದಕ್ಕೆ ನಾನು ಹೇಳುದು, ನಿನ್ನ ಹಾಗೆ ಹುಮ್ಮಸ್ಸು ನನಗೂ ಕೂಡ ಇಟ್ಟು ಆಮೇಲೆ ಗೊತ್ತಾಗಿ ಇದರ ಪರಕ್ರಮ ಏನೆಂಬುದಾಗಿ. ಹಾಗೆ ನನ್ನ ಹಾಗೆ ನೀನು ಆಗಬೇಕು. ನಿನ್ನಾಗೆ ನಾನಲ್ಲ. ಹೌದಾ? ನಿನ್ನಾಗೆ ನಾನು. ಹೌದಾ? ಕುದುರೆಯನ್ನು ಕಟ್ಟಿ ಇಲ್ಲಿಯವರೆಗೆ ಯುದ್ಧಕ್ಕೆ ಬಂದವರನ್ನು ಹಿಮ್ಮೆಟ್ಟಿಸಿದ ನೀನು. ಮಗ ಸತ್ತ ಮೇಲೆ, ಹೆಂಡತಿ ಹೋದ ಮೇಲೆ ಆ ಸೇಡು ತೀರಿಸುವುದರ ಬದಲು ಅವರ ಬೆನ್ನ ಹಿಂದೆ ಒದಗಿಸಿ ಬಂದೆ. ನಿನ್ನ ಜಾಗಕ್ಕೆ ನನ್ನನ್ನು. ಹೌದಾ? ನೋಡೋಣ. ಒಡಿಪು ಶ್ರೀಕೃಷ್ಣ ಮಠಟ್ಟು ರಾಮೋತ್ಸವ ನಡೆತೊಂದುಂಡು. 2 ವಾರ ನಡಪುನ ಕಾರ್ಯಕ್ರಮಟ್ಟು ಶ್ರೀರಾಮದೇವರನ ಕತೆ ಪನ್ಪುನ ಬೊಂಬೆಲು ಗುಮನ ಹೊಯ್ಪುವ. ಬೆಂಗಳೂರದ ಧಾತು ಸಂಸ್ಥೆ 4,000 ಹೆಚ್ಚ ಬೊಂಬೆಲೆನು ಪೊರ್ಲುಡು ಜೋಡ್ಸಾದ ಶ್ರೀರಾಮನ ಕತೆನು ದುಂಬುದಿ ಒಂದುಂಡು. ಒಡಿಪು ಶ್ರೀಕೃಷ್ಣ ಮಠ ಕೃಷ್ಣದೇವರನ ಆರಾಧನಾ ಕೇಂದ್ರ ಆದಿತ್ತನಲ್ಲ, ಶ್ರೀರಾಮನ ಬಗೆಟ್ ಅಯೋಧ್ಯೆಡು ಶ್ರೀರಾಮ ಮಂದಿರ ಆಪನ ಬಗೆಟ್ ಬಾರಿ ಕಾಳಜಿದೆ ತೊಂದೆರ. ಒಡಿಪು ಶ್ರೀರಾಮ ದೇವರೇನು ಪುಗರುನ ಶ್ರೀರಾಮೋತ್ಸವ ನಡೆತೊಂದುಂಡು. 2 ವಾರ ನಡಪನ ಈ ಕಾರ್ಯಕ್ರಮಟ್ಟು ಶ್ರೀರಾಮದೇವರನ ಕತೆ ಇಡೀ ರಾಮಾಯಣ ತೆರಿಪಾವನ ಬೊಂಬೆಲಿನ ಪ್ರದರ್ಶನ ಸರ್ವೇರ್ನಲ ಗುಮನ ಹೊಯ್ತದಂಡ. ಬೆಂಗಳೂರದ ಧಾತು ಸಂಸ್ಥೆ 4,000 ಹೆಚ್ಚ ಬೊಂಬೆಲೆನು ಪೊರ್ಲುಡು ಜೋಡ್ಸಾದ ರಾಮದೇವರನ ಬದುಕದ ಕತೆನು ದುಂಬುದಿತ್ತಂಡ. ಶ್ರೀರಾಮದೇವರ ಪುಟ್ಟಿನ ಜವಣಾದಿ ಗಿಡ ತೋಜಾಯಿನ ಸಾಸ, ಸೀತೆನ ಮದ್ಮ್ಯಾಪುನ ಸ್ವಯಂವರ, ಅಯೋಧ್ಯೆ ಬುಡ್ದು ಕಾಡುಗು ಪೋಪುನ ಬೇಜಾರ್ ದಕ್ಷಿಣ ಇಂಚ ಮಾತಕತೆಲ ಪುರಾಣ ಪ್ರವಚನ ಕೊರ್ಪು ನೀಡ್ಲ ಮನಸ್ಸಿಗೆ ಮುಟ್ಟುನಂಚ ಈ ಬೊಂಬೆಲು ರಾಮನ ಕತೆ ಪನೊಂದುಲ್ಲ. ಈ ಒಂದು ಧಾತು ಸಂಸ್ಥೆಯಲ್ಲಿರುವ ರಾಮಾಯಣ ಕತೆಗೆ ಸಂಬಂಧಪಟ್ಟ ಗೊಂಬೆಗಳ ಕಲಾಕೃತಿಗಳ ಒಂದು ಪ್ರದರ್ಶನವನ್ನು ಏರ್ಪಡಿಸಿದೆ. ಇದರಲ್ಲಿ ಒಂದು ವಿಶೇಷತೆ ಅಂತ ಹೇಳಿದರೆ, ಪ್ರತಿಯೊಂದು ಸನ್ನಿವೇಶಕ್ಕೆ ಬರುವ ಚಿತ್ರಣವನ್ನು ವಿವಿಧ ಗೊಂಬೆಗಳನ್ನೇ ಇಲ್ಲಿ ಜೋಡಿಸಿ ಅದು ತುಂಬ ನೈಜವಾಗಿ ಕಾಣುವ ರೀತಿ ಒಂದು ಅದಕ್ಕೆ ಬೆಳಕಿನ ವ್ಯವಸ್ಥೆಯನ್ನು ಕೂಡ ಮಾಡಿ ಆ ಗೊಂಬೆಯನ್ನು ಪ್ರದರ್ಶಿಸಿ ರಾಮಾಯಣದ ವಿವಿಧ
ಹಂತದ ಘಟನೆಗಳನ್ನು ನೈಜವಾಗಿ ತೋರಿಸುವ ಒಂದು ಪ್ರಯತ್ನ ಮಾಡಿದ್ದಾರೆ. ಇದರಿಂದ ಏನಾಗುತ್ತೆ ಅಂತೇಳಿ ಸಣ್ಣ ಮಕ್ಕಳಿಗೆ ಕೂಡ ಕತೆ ಹೇಳೋದಕ್ಕಿಂತ ಆ ಗೊಂಬೆಗಳನ್ನು ಇಟ್ಕೊಂಡು ಕತೆ ಹೇಳುವ ಪದ್ಧತಿ ನಮ್ಮ ಒಂದು ಹಳೆಯ ಜೀವನ ಪದ್ಧತಿಯಲ್ಲಿ ಇತ್ತು. ಯಾಕಂದರೆ ರಾಮಾಯಣ ಇಲ್ಲದ್ರೆ ಇಷ್ಟು ಪಾಪ್ಯುಲರ್ ಆಗಲಿ ಸಾಧ್ಯ ಇಲ್ಲ. ಹಾಗಾಗಿ ಅದನ್ನು ಈ ಮುಂದಿನ ಜನಾಂಗಕ್ಕೆ ತೋರಿಸುವ ಒಂದು ಪ್ರಯತ್ನ ಮಾಡಬೇಕಂತ ಪೂಜ್ಯ ಸ್ವಾಮೀಜಿಯವರು ಈ ಒಂದು ಪ್ರದರ್ಶನ ವ್ಯವಸ್ಥೆಯನ್ನು ಆಯೋಜಿಸಿದ್ದಾರೆ. ಇದರಲ್ಲಿ ನೀವು ನೋಡ್ತಾ ಹೋದಾಗ ರಾಮಾಯಣದ ಸಣ್ಣ ಸಣ್ಣ ಒಂದು ಸನ್ನಿವೇಶ ಘಟನೆಗಳು ಕೂಡ ಇಲ್ಲಿ ನಿಮಗೆ ನೈಜವಾಗಿ ನೋಡಲು ಸಾಧ್ಯವಾಗುತ್ತೆ. ಇದರಿಂದ ಏನಾಗುತ್ತೆ, ಮಕ್ಕಳಿಗೆ ಆ ಕತೆ ತುಂಬ ನೆನಪಲ್ಲಿ ಉಳಿಯುತ್ತೆ ಆ ಘಟನೆಗಳನ್ನು. ಮತ್ತು ಇಲ್ಲಿ ಆ ಮಕ್ಕಳ ತಂಡ ಇದೆ, ಅವರ ಪ್ರತಿ ಕಥೆಯನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ. ಅಲ್ಲಿ ಕುಂಭಕರ್ಣನ ಇದನ್ನು ನೋಡುವಾಗಲೇ ಖುಷಿ ಅನಿಸ್ತದೆ ಮಕ್ಕಳಿಗೆ. ಒಂದು ಕುಂಭಕರ್ಣ ಅಂದರೆ ಎಷ್ಟು ದೊಡ್ಡ ಇತ್ತು, ಅವರ ಮೇಲೆ ಆನೆ ಹೋಗುವಂಥ ಅದೆಲ್ಲ ಇಲ್ಲಿ ತುಂಬ ನೈಜವಾಗಿ ಪ್ರದರ್ಶನಕ್ಕೆ ಇಟ್ಟಿದೆ. ಅದೇ ರೀತಿ ರಾಮ ಪಟ್ಟಾಭಿಷೇಕ ಕೂಡ ಹಾಗೆ ಆ ಮೈಸೂರು ಶೈಲಿಯ ಒಂದು ಗೊಂಬೆ ಮಾಡೋ ಪದ್ಧತಿ ಇತ್ತು. ಆ ಸಾಂಪ್ರದಾಯಿಕ ಶೈಲಿಯ ಒಂದು ಗೊಂಬೆಯ ಒಂದು ರಾಮ ಪಟ್ಟಾಭಿಷೇಕದ ಸನ್ನಿವೇಶನ ಕೂಡ ಇಲ್ಲಿ ಗಮನಿಸಬಹುದು. ಬೊಂಬೆಲೆನ ಜೋಡ್ಸಾದಿನ ರೀತಿ ಬಾರಿ ಪೊರ್ಲುಂಡು. ಮರತು ಪೆಟ್ಟಿಗೆಲಿನ ಉಲಾಯಿ ಮಂದ ಬೊಲ್ಪುದ ತಿರ್ತು ಎಲ್ಲೆಲ್ಲಿಯ ಬೊಂಬೆಲೆನ ಮುಲ್ಪ ಜೋಡ್ಸಾದಿನ 4 ಹಂತಲೆಡು ಈ ಬೊಂಬೆಲೆನ ಪ್ರದರ್ಶನಗೂ ಜೋಡ್ಸಾದಿನ. ಪ್ರತಿಯೊರಿಯಗ್ಲ ಶ್ರೀರಾಮದೇವರನ ಕತೆ ಪನಿಯರೆ ಜವಣೇರ್ನ ಕೂಟ ತಯಾರಾದುಂಡು. ಜನಕ್ಲೆನ ಮನಸ್ಸುಗು ಮುಟ್ಟು ನಂಚ ಜವಣೇರು ಕತೆ ಪನ್ಪೆರ ನೇರ್ದು ಜವಣೆರಡ ಪುರಾಣದ ಗೇನ ಬುಳೆಯರೆ ಸಾಧ್ಯ ಆತನ. ಒಂದೇ ಪರ್ತುಡು ಅದಮಾರ ಮಟ್ಟದ ನಿಲೆಟ್ಟು ರಾಷ್ಟ್ರೀಯ ಮಟ್ಟದ ಕಲಾವಿದರಿನ ತರಬೇತಿ ಶಿಬಿರ ನಡತೊಂದುಂಡು. ದೇಶದ ಬೇತೆ ಬೇತೆ ಕಡೆ ಹಿಡಿದು ಬತ್ತಿನ ಕಲಾವಿದರು ಕಾರ್ಯಾಗಾರ ನಡಪಾವುದಿಲ್ಲೇರ. ಅಷ್ಟಮುಟ್ಟಕ್ಲೆಡು ಪೇಜಾವರ ಮಠಾಧೀಶರಾದಿತ್ತಿನ ವಿಶ್ವೇಶತೀರ್ಥ ಸ್ವಾಮೀಜಿಯರಿಗೆ ಅಯೋಧ್ಯೆಡು ರಾಮ ಮಂದಿರ ಆವಡುಂದು ರಾಮನ ಬಗೆಟ್ಟು ಭಾರಿ ಪ್ರೀತಿ ಉಮೇದಿತ್ತಂಡ. ಇತ್ತೆ ಶ್ರೀಕೃಷ್ಣ ಮಠೋಡ್ಲ ರಾಮೋತ್ಸವ ಮಲ್ತದು ರಾಮನ ಬಗೆಟ್ಟು ಉಮೇದು ತೋಜಾದಂಡ. ಬೈಲ್ ಏತ ಮುಗಿರು ಗೊತ್ತು ಇಲ್ಲದ ಪರಿಸರಡು ಶುಕ್ರವಾರ ರಾತ್ರಿ ಕಟೀಲು ಮೇಳೊಡ್ದು ಶ್ರೀದೇವಿ ಮಹಾತ್ಮೆ ಆಟ ಅಟ್ಟಣೆ ಆದಿತ್ತನ. ಉದಯನ್ ಶೆಟ್ಟಿ ತೇರೆಜಾಲ್ ಕುಳವೂರು ಪ್ರಭಾ ಶೆಟ್ಟಿ ಬೊಕ್ಕ ಪ್ರಣಯ್ ಶೆಟ್ಟಿ ಬೈಲ್ ಏತ ಮುಗಿರು ಗೊತ್ತು ಈ ಸೇವೆದ ಆಟನೂ ಗೊಬ್ಬಾಯಿರ. ಕಟೀಲ್ ಶ್ರೀ ದುರ್ಗಾ ಪರಮೇಶ್ವರಿ ಪ್ರಸಾದಿತ ದಶಾವತಾರ ಯಕ್ಷಗಾನ ಮಂಡಳಿ ಮೊಕ್ಲೆಡ್ದು ಶುಕ್ರವಾರ ರಾತ್ರಿ ಬೈಲು ಏತ ಮುಗೇರ್ ಗೊತ್ತು ಇಲ್ಲದ ಪರಿಸರಡು ಶ್ರೀದೇವಿ ಮಹಾತ್ಮೆ ಆಟ ನಡೆತದೆ. ಉದಯನ್ ಶೆಟ್ಟಿ ತೇರೆಜಾಲ್ ಕುಳವೂರು ಪ್ರಭಾ ಶೆಟ್ಟಿ ಬೊಕ್ಕ ಪ್ರಣಯ್ ಶೆಟ್ಟಿ ಬೈಲ್ ಏತ ಮೊಗರು ಮೊಕ್ಕಳ ಸೇವಾರ್ಥವಾದ ಈ ಯಕ್ಷಗಾನ ಸೇವಾಟ ದಿದ್ದಿತ್ತಿರು. ಆಟ ಗೊಬ್ಬಾಯಿನಕಳಿನ ಕುಟುಂಬದಕ್ಕಳು ಊರು ಪರವೂರು ಆಟದ ಅಭಿಮಾನಿಗಳು ಕಟೀಲು ಶ್ರೀದೇವಿನ ಭಕ್ತರು ದೇವಿ ಮಹಾತ್ಮೆ ಆಟ ತುಯ್ಯರು. ನಾನೇ ದೊಡ್ಡವ, ನಾನೇ ಶ್ರೇಷ್ಠ ಎಂಬುದನ್ನು ಸಾಧಿಸ ಹೊರಟು ವಿಧ ವಿಧವಾಗಿ ಮಾತುಗಳಿಂದ ಆತನನ್ನು ಭಂಗಿಸಿದೆ. ಈತ ಎಚ್ಚರಗೊಳ್ಳುವವರೆಗೆ ಈತನನ್ನೇ ಧ್ಯಾನಿಸ್ತಾ ಇರುತ್ತೇನೆ. ಜಯ 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 ಮರುಗಬೇಡ ವಿಧಾತ. ಈ ಸುದರ್ಶನವನ್ನು ಆತನಿಗೆ ಒಪ್ಪಿಸು. ಅಲ್ಲಿಯವರೆಗೆ ನಾನೇನು ಮಾಡಲಮ್ಮ? ಹರಿಯ ನಾಭಿ ಕಮಲದ ನಾಳದಲ್ಲಿ ಮರೆಯಾಗಿದ್ದುಕೋ. ಜಯಗೆ ಶುಭವಾಗಲಿ. ಹುಟ್ಟಿದಾಗಿನಿಂದ ನಮಗೆ ಹೆಸರಿಲ್ಲ ತಂದೆ. ನಮಗೊಂದು ಹೆಸರನ್ನು ಇರದೆ ನಮ್ಮ ಕೀರ್ತಿಯು ಚಿರಸ್ಥಾಯಿಯಾಗಿ ಉಳಿಯುವಂತೆ ಅಭಯವನ್ನು ಕರುಣಿಸುತ್ತಲ ಭಯವನು. ಅಜ ಹರಿ ಭವಾದಿಗಳಿಂದಲೂ ಕೂಡ ತನ್ನ ಶಾಪಕ್ಕೆ ಪರಿಮಾರ್ಜನೆ ಸಿಗದೆ ಹೋಗಲಿ ಎನ್ನುವುದಾಗಿ. ಹಾಗಾದ್ರೆ ಕೋಣನಿಗೆ ನಾನು ತಾಯಿ ಆಗಲೇಬೇಕು. ಋಷಿ ವಾಕ್ಯ ಹುಸಿಯಾಗದು. ಪುರೋಹಿತರೇ, ಸುಂದರಾಂಗಿ ಸುಮಗಂಗ
ಚಂದ್ರವದನೆ ಬದನೆ ಅವನಿಗೆ ಅದೊಂದು ಆಗುದಿಲ್ಲ. ಅವ ಯಾವ್ದೋ ತೋಟಕ್ಕೆ ನುಗ್ಗಿದ್ದಾರೆ. ಅವನಿಗೆ ಅದರ ಬಗ್ಗೆ ಸ್ವಲ್ಪ ಮಾನಸಿಕ ಉಂಟು. ಚಂದ್ರವದನೆ ಅದೇ ಅವನ ಅಕ್ಕಂದಿಗೆ ತಾರಾ ಆಯ್ತಲ್ಲ ಅಮ್ಮ ಹಾಲು ಪರಶುರನ್ನು ನಿಂದಿಸಿದೆ. ದೇವೇಂದ್ರ ಆಜ್ಞೆಯಿಂದ ಬಂದಿದ್ದೇನೆ. ನಾಲಿಗೆ ಹೊರಗೆ ಹಾಕಿ ಸತ್ತೇ. ಇದು ನಿಮ್ಮ ಶಾಶ್ವತವಾದಂತಹ ನಗುವಲ್ಲ. ನಿಮಗೆ ತಕ್ಕ ಶಾಸ್ತಿಯನ್ನು ನಾನು ಮಾಡಲಿಲ್ಲ ಅಂತಾದ್ರೆ ಮಾಲಿನಿ ಅಲ್ಲ. ನಿನ್ನ ತಂದೆಯನ್ನು ಕೊಲ್ಲಿಸಿದೆ. ದೇಹ ರಕ್ಷಣೆಗಾಗಿ ಕಠಾರಿಯನ್ನು ಇತ್ತಾ ಇದ್ದೇನೆ. ಆತ್ಮರ್ಷದಿಂದ ಸ್ವೀಕರಿಸಿದ್ದೇನೆ ತಾಯಿ. ಜಯಶೀಲನಾಗಿ ಬಾ. ಆಗಲಮ್ಮ. ಲೋಕಲೋಕಗಳು ವಹಿಸನಟ್ಟುಳಿಯಿಂದ ತತ್ತರಿಸುತ್ತವೆ. ಯಾವ ಬ್ರಹ್ಮನಿಂದ ವರವನ್ನು ಪಡೆದಿದ್ಯೋ ಆ ವಿಧಿಯ ಮಾತೆ ನಾನು ಆದಿತ್ತು ನನಗೆ. ಪೂಜೆ ಅಯ್ಯೋ ನಿಜ ಶಿವಹಾಯಿನಿ ನಪಾಲ ಮೃತ್ಯು. ಶ್ರೀ ಕೋಡದಂಬು ದೈವಸ್ಥಾನ ಬೋಳಿಯೂರು ಕೊಯ್ಕುಡೆ ನೆತ್ತ ವಾರ್ಷಿಕ ನೇಮೋಚ್ಚಯ ಏಪ್ರಿಲ್ 17 ಶನಿವಾರೊಡ್ದು ಏಪ್ರಿಲ್ 18 ಐತಾರ ಮುಟ್ಟ ನಡಪುಂಡು. ಈ ಪೊರ್ತುಡು 17 ರಾತ್ರಿ 10 ಗಂಟೆಗೆ ಕ್ಷೇತ್ರಡು ಸಾರ್ವಜನಿಕ ಅನ್ನ ಸಂತರ್ಪಣೆ ನಡಪುಂಡು ಪಣ್ಣದು ದೈವಸ್ಥಾನದ ಪ್ರಕಟಣೆ ತೆರಿಪಾದಿರ. ಇತ್ತೆ ಕುಡೋರೇನಿತ ಮಲ್ಲ ಸುದ್ದಿಲು. ಕೊರೋನಾ ನಿಯಂತ್ರಣಗೂ ಮುಖ್ಯ ನಿರ್ಧಾರಗಳೇನಿದೆ ತೊಂದರೆ ಮುಖ್ಯಮಂತ್ರಿ ಇರಿದ್ದು ತುರ್ತು ಸಭೆ ಬದಲಾಯಿನ ಪೊಸೋ ಕೊರೋನಾ ಮಾರ್ಗಸೂಚಿ ಪಿದಟ್ಪಾಯಿನ ಮುಖ್ಯ ಕಾರ್ಯಂತಿರು. ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಲ್ಯಡು ತುಳುಲಿಪಿತ ಬೋರ್ಡು ಬ್ರಹ್ಮಕಲಶ ನಿಧಿರ್ದು ಜಾಗೆದೆತ್ತೊಂದು ಕ್ಷೇತ್ರಡು ಪಾರ್ಕಿಂಗ್ ವ್ಯವಸ್ಥೆ ನಳಿನ್ ಕುಮಾರ್ ಕಟೀಲ್. ಒಡಿಪು ಶ್ರೀಕೃಷ್ಣ ಮಠಟ್ಟು ರಾಮೋತ್ಸವ ಶ್ರೀರಾಮದೇವರನ ಕತೆ ಬನ್ಬನ ಬೊಂಬೆಲೆನ ಪ್ರದರ್ಶನ. ಬೈಲಿ ಏತ ಮುಗಿರು ಗುತ್ತು ಪರಿಸರಡು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಮಂಡಳಿ ಮೇಳೊಡ್ದು ಶ್ರೀ ದೇವಿ ಮಹಾತ್ಮೆ ಸೇವೆ ಆಟ. ಇಡೆಗು ಇನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ನನ್ನ ಇತೆ ಪೊರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸಲ್ಮೇಲು.